ನಾಪತ್ತೆಯಾಗಿದ್ದ ಮುಸ್ಲಿಂ ಯುವಕ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡ ಸ್ಥಿತಿಯಲ್ಲಿ ಶವವಾಗಿ ಪತ್ತೆಯಾದ ಘಟನೆ ಪುತ್ತೂರಿನ ಸೇಡಿಯಾಪು ಸಮೀಪದ ಹನುಮಾಜಿಯ ಗುಡ್ಡದಲ್ಲಿ ನಡೆದಿದೆ. ಬದ್ರುದ್ದೀನ್ ಡಿಕೆ ಮೃತ ಯುವಕ ಕಳೆದ 8 ವರ್ಷಗಳಿಂದ ಚಿಕನ್ ಸೆಂಟರ್ನಲ್ಲಿ ಕೆಲಸವನ್ನ ಮಾಡಿಕೊಂಡಿದ್ದ. ಈತ ನವೆಂಬರ್ 29ರಂದು ಎಂದಿನಂತೆ ಚಿಕನ್ ಸೆಂಟರ್ಗೆ ಬಂದಿದ್ದ. ಬಳಿಕ ಮಾಲಕರಿಗೆ ತಿಳಿಸಿ ಹೊರ ಹೋಗಿದ್ದು ಬದ್ರುದ್ದೀನ್ ಮನೆಗೂ ತೆರಳದೆ ಕೆಲಸಕ್ಕೂ ಬಾರದೆ ಕಾಣೆಯಾಗಿದ್ದ. ಕಳೆದ 3 ದಿನಗಳಿಂದ ಸೇಡಿಯಾಪಿನ ರಸ್ತೆ ಬದಿಯಲ್ಲಿದ್ದ ದ್ವಿಚಕ್ರ ವಾಹನವನ್ನ ನಿಲ್ಲಿಸಿ ಹೋಗಿದ್ದ ಆತ ಇದಾದ 3 ದಿನಗಳ ಬಳಿಕ ಹನುಮಾಜಿ ಗುಡ್ಡದಲ್ಲಿ ಶವವಾಗಿ ಪತ್ತೆಯಾಗಿದ್ದಾನೆ. ಆತ್ಮಹತ್ಯೆಯ ಹಿಂದಿನ ಕಾರಣವೇನು ಎಂಬುದು ತಿಳಿದು ಬಂದಿಲ್ಲ. ಘಟನಾ ಸ್ಥಳಕ್ಕೆ ನಗರ ಠಾಣಾ ಸಬ್ ಇನ್ಸ್ಪೆಕ್ಟರ್ ಆಂಜನೇಯ ರೆಡ್ಡಿ ಭೇಟಿ ನೀಡಿದ್ದಾರೆ. ಪುತ್ತೂರು ನಗರ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. لا إله إلا الله 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 لا إله إلا الله